ಶುಭೋದಯ ಮಕ್ಕಳೇ. ನೀವು ಈಗಾಗಲೇ ಕಳೆದ ತರಗತಿಯಲ್ಲಿ ವರ್ಣಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳ ಬಗ್ಗೆ ತಿಳ್ಕೊಂಡ್ರಿ. ಸ್ವರ ಅಂತಂದ್ರೆ ಏನು, ವ್ಯಂಜನ ಅಂತಂದ್ರೆ ಏನು, ಅವುಗಳ ಕುರಿತು ಚಟುವಟಿಕೆ ಕೂಡ ಮಾಡಿದ್ದೀರಾ ಅಲ್ವಾ ಮಕ್ಕಳೇ. ಅದೇ ರೀತಿ ಒತ್ತಕ್ಷರಗಳು ಇವು ಹೇಗಾಗ್ತವೆ? ಒತ್ತಕ್ಷರ ಅಂತಂದ್ರೆ ಏನು? ಒಂದು ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ಅವುಗಳು ಏನ್ ಅನ್ಸ್ಕೊತವೆ? ಒತ್ತಕ್ಷರಗಳು. ಓಕೆ. ಅದೇ ರೀತಿ ಒಂದು ವ್ಯಂಜನಕ್ಕೆ ಸ್ವರ ಸೇರಿದಾಗ ಅವೇನ್ ಅನ್ಸ್ಕೊತವೆ? ಗುಣಿತಾಕ್ಷರಗಳು. ಆಲ್ರೆಡಿ ಗುಣಿತಾಕ್ಷರಗಳು ನೀವು ಕಲ್ತಿದ್ದೀರಾ 5th ಸ್ಟ್ಯಾಂಡರ್ಡ್ ತನ, ಹೌದಲ್ವಾ? ಹೌದಾ? ನೀವು ಒಂದು ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ಅವು ಏನಾಗ್ತವೆ? ಒತ್ತಕ್ಷರಗಳಾಗ್ತವೆ. ಅದೇ ರೀತಿ ಒಂದು ವ್ಯಂಜನಕ್ಕೆ ಸ್ವರ ಸೇರಿದಾಗ ಅವೇನಾಗ್ತವೆ? ಗುಣಿತಾಕ್ಷರಗಳಾಗ್ತವೆ ಮಕ್ಕಳೇ. ಇದೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ಇಲ್ಲಿ ಒತ್ತಕ್ಷರಗಳಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳನ್ನ ನೋಡ್ತೀವಿ. ಇದರಲ್ಲಿ ಸಜಾತಿಯ ಒತ್ತಕ್ಷರ ಬರ್ತವೆ, ವಿಜಾತಿಯ ಒತ್ತಕ್ಷರ ಬರ್ತವೆ. ಇದೊಂದು ಪ್ರಕಾರ ಆದ್ರೆ ಈ ಒತ್ತಕ್ಷರಗಳಲ್ಲಿ ನಾವು 3 ವಿಧದ ಒತ್ತಕ್ಷರಗಳನ್ನ ನೋಡ್ತೀವಿ. ಹೇಗಪ್ಪ ಅವು 3 ವಿಧದ ಒತ್ತಕ್ಷರ ಅಂತಂದ್ರೆ ನೋಡಿ ಇಲ್ಲಿ ಮಕ್ಕಳೇ, ನೀವು ಈಗಾಗಲೇ ವ್ಯಂಜನಗಳನ್ನು ಕಲ್ತಿದ್ದೀರಾ ಕಳೆದ ತರಗತಿಯಲ್ಲಿ ಅಲ್ವಾ? ಕ, ಖ, ಗ, ಘ, ಞ ಈ ತರ ಅಷ್ಟೇ ಇತ್ತು. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಈ ತರ ಇತ್ತಲ್ವಾ? ಅದೇ ರೀತಿ ಇಲ್ಲಿ ಕ ಕೆಳಗೆ ಕ ಕ ಕಾಣಿಸ್ತಾ ಇದೆ, ಬಟ್ ಮೇಲಿನ ತಲೆಗಟ್ಟು ಕಾಣಿಸ್ತಾ ಇದೆಯಾ ಮಕ್ಕಳೇ ನಿಮ್ಗೆ? ಇಲ್ವಲ್ಲ? ಅದೇ ರೀತಿ ಮೇಲೆ ತಲೆಗಟ್ಟು ಅಂದ್ರೆ ಈ ಒತ್ತಕ್ಷರಗಳಲ್ಲಿ ತಲೆಕಟ್ಟು ಇಲ್ಲದಂತ ಒತ್ತಕ್ಷರಗಳು ಅಂತ ಒಂದ್ ವಿಧ ಆದ್ರೆ, ಇನ್ನೊಂದು ಮೂಲ ರೂಪದಂತಿರುವಂತ ಒತ್ತಕ್ಷರಗಳು ಅಂದ್ರೆ ಸೇಮ್ ಟು ಸೇಮ್. ನೋಡ್ರಿ, ಖ ಮೇಲ್ ಹೇಗಿದೆಯೋ ಅದೇ ರೀತಿ ಕೆಳಗಡೆ ಖ ಇದೆ. ಇದು ಮೂಲ ರೂಪದಂತೆ ಇರುವಂತ ಒತ್ತಕ್ಷರ. ಇನ್ನೊಂದು ಪೂರ್ತಿಯಾಗಿ ಚೇಂಜ್ ಇರುವಂತ ಒತ್ತಕ್ಷರ. ಇಲ್ಲಿ ನೋಡಿ ಮಕ್ಕಳೇ, ಪೂರ್ತಿಯಾದ ಬದಲಾವಣೆ ಅಂತಂದ್ರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ನ ಕಾಣಿಸ್ತಾ ಇದೆ ಅಲ್ವಾ? ಈ ನೇ ಬೇರೆ ಇದೆ, ಇದ್ರ ಒತ್ತಕ್ಷರನೇ ಬೇರೆ ಇದೆ. ಹೀಗೆ 3 ವಿಧದ ಒತ್ತಕ್ಷರಗಳನ್ನ ನಾವು ನೋಡ್ತೀವಿ. ತ ನೋಡಿ, ಈ ತ ಬೇರೆ ಇದೆ, ಕೆಳಗಡೆ ತ ಒತ್ತಕ್ಷರ ಬೇರೆ ಇದೆ ಅಲ್ವಾ? ಈ ರೀತಿ ನಾವು ಏನ್ ಮಾಡ್ತೀವಿ? 3 ವಿಧವಾದ ಒತ್ತಕ್ಷರಗಳನ್ನ ನೋಡ್ತೀವಿ ಮಕ್ಕಳೇ. ಒಂದು ಏನು? ತಲೆಕಟ್ಟು ಇಲ್ಲದ ಒತ್ತಕ್ಷರ. ಇನ್ನೊಂದು ಮೂಲ ರೂಪದಂತೆ ಇರುವಂತ ಒತ್ತಕ್ಷರ. ಇನ್ನೊಂದು ಪೂರ್ತಿಯಾಗಿ ವಿಭಿನ್ನವಾಗಿರುವಂತಹ ಒತ್ತಕ್ಷರಗಳು. ಈ 3 ವಿಧದ ಒತ್ತಕ್ಷರಗಳನ್ನ ನೋಡ್ತೀವಿ. ಗೊತ್ತಲ್ಲ ಮಕ್ಕಳೇ ಇವುಗಳನ್ನ ಹೇಗೆ ಉಚ್ಚಾರ ಮಾಡ್ಬೇಕು? ಕ, ಖ, ಗ, ಘ, ಞ. ಚ, ಛ, ಜ, ಝ, ಞ. ಟ, ಠ, ಡ, ಢ, ಞ. ಹೌದಾ? ಅದೇ ರೀತಿ ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಓಕೆ. ಯ ನೋಡ್ರಿ, ಇದು ಡಿಫ್ರೆಂಟ್ ಆಗಿದೆ. ರ ಕಿಲ್ಲ ಅರ್ಕಾವಳಿ ಕೂಡ ಬರುತ್ತೆ ಒಂದು. ಲ, ವ, ಶ, ಶ, ಸ, ಹ, ಳ ಇವು ಒತ್ತಕ್ಷರಗಳು. ಅರ್ಥ ಆಯ್ತಾ ಮಕ್ಕಳೇ? ಗುಣಿತಾಕ್ಷರಗಳು ನೀವು ಕಲ್ತಿದ್ದೀರ ತಾನೆ ಅಲ್ವಾ? ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ, ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ. ತಿಳ್ಕೊಂಡಿದ್ದೀರಲ್ವಾ? ಅದೇ ರೀತಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಒತ್ತಕ್ಷರಗಳ ಒಂದು ಪಟವನ್ನು ತಯಾರಿಸ್ಬೇಕು. ಅಂದ್ರೆ ಚಾರ್ಟ್ ಪೇಪರ್. ಇಲ್ಲಿ ಏನ್ ಕಾಣಿಸ್ತಾ ಇದಾವಲ್ಲ ಈ ಒತ್ತಕ್ಷರಗಳನ್ನ ನೀವು ಕ್ಲೇ ಸಹಾಯದಿಂದ, ಕ್ಲೇ ಬರುತ್ತಲ್ಲ, ಆ ಕ್ಲೇ ಸಹಾಯದಿಂದ ನೀವೇನ್ ಮಾಡ್ಬೇಕು? ಒಂದು ಚಾರ್ಟ್ ಅನ್ನ ತಯಾರಿಸ್ಬೇಕು ಮಕ್ಕಳೇ. ಹೀಗೆ ಬೇರೆ ಬೇರೆ ಕಲರ್ ಅಂದ್ರೆ ಈ ಕ ಏನಿದೆಯಲ್ಲ, ಈ ವ್ಯಂಜನಗಳು ಒಂದು ಕಲರ್ ಇಂದ ಬರೆದ್ರೆ ಅವುಗಳ ಒತ್ತಕ್ಷರಗಳನ್ನ ಇನ್ನೊಂದು ಕಲರ್ ಕ್ಲೇ ಅನ್ನ ತಗೊಂಡ್ಬಿಟ್ಟು ನೀವು ಚಾರ್ಟ್ ಪೇಪರ್ ಮೇಲೆ ರೆಡಿ ಮಾಡಿ ಮಕ್ಕಳೇ. ಅರ್ಥ ಆಯ್ತಾ? ಇದು ನಿಮ್ಮ ಚಟುವಟಿಕೆ ಅಲ್ವಾ? ಅದೇ ರೀತಿ ಮತ್ತೆ ಗುಣಿತಾಕ್ಷರ ಕೂಡ ಕಲ್ತಿದ್ದೀರಾ ಹೌದಾ? ಆ ಗುಣಿತಾಕ್ಷರಗಳನ್ನ ಅದರಲ್ಲಿ ನೀವು ಯಾವ್ಯಾವ್ದು? ಯ ಡಿಫಿಕಲ್ಟ್ ಆಗಿದೆ, ಝ ಡಿಫಿಕಲ್ಟ್ ಆಗಿದೆ ಅಲ್ವಾ? 5 ಗುಣಿತಾಕ್ಷರಗಳನ್ನ ನಿಮ್ ಕ್ಲಾಸ್ ವರ್ಕ್ ಅಂತಂದ್ರೆ ಹಳೆ ಬುಕ್ ಅಲ್ಲಿ ಬರೆದ್ರು ನಡೀತದ. ಏನ್ ಮಾಡ್ಬೇಕು? ಬರಿಬೇಕು. ಯಾವ್ಯಾವ ಒಂದು ಬರಿಬೇಕು ನೀವು ಅಂತಂದ್ರೆ ಗುಣಿತಾಕ್ಷರ. ಓಕೆ. ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ, ಈ ರೀತಿನೇ ಬರಿಬೇಕು ನೀವು ಬುಕ್ ಅಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನೀವು ಈ ಇದನ್ನ ಬರೀರಿ. ಆ ನಂತರ ಇನ್ನೊಂದು ನೆಕ್ಸ್ಟ್ ಮದೊಂದು ಬರೀರಿ. ಆ ನಂತರ ಯದ್ ಬರೀರಿ.
ವದ್ ಬರೀರಿ ಮತ್ತು ಶದ್ ಬರೀರಿ. ಈ 5 ಗುಣಿತಾಕ್ಷರಗಳನ್ನ ನಿಮ್ ಬುಕ್ಕಲ್ಲಿ ಬರೀರಿ ಮತ್ತು ಒತ್ತಕ್ಷರಗಳ ಒಂದು ಪಟವನ್ನ ತಯಾರಿಸಿ ಮಕ್ಕಳೇ. ಅರ್ಥ ಆಯ್ತಾ? ಧನ್ಯವಾದಗಳು.